Hey, hello, hi everyone. This is Solid Sandhya and you're watching Mirror Image na own channel Mangalore Mirror. ಮಂಗಳೂರು ಫುಲ್ ಹೀಟ್ ಅಲ್ಲೇ ಬೇಯ್ತಾ ಇದೆ. ಆದ್ರೂ ಜನ ಬೊಂಡ ಪುನರ್ಪುಳಿ ಕುಡ್ದು ಆರಾಮ್ಸೆ ಇದ್ದಾರೆ. ನಾನು ಕೂಡ ಹಾಗೆ ಬೊಂಡ ಪುನರ್ಪುಳಿ ಕುಡ್ದು ಆರಾಮ್ಸೆ ಇರ್ಬೇಕಾದ್ರೆ ನಮ್ ಪ್ರೊಡ್ಯೂಸರ್ ಕಾಲ್ ಮಾಡ್ಬಿಟ್ಟು ಎಲ್ಲಿದ್ಯಾ ಮಾರೈತಿ ಬೇಗ ಬಾ, ನಾಗಿನಿ ಸೀರಿಯಲ್ ಆಕ್ಟರ್ ಬರ್ತಾ ಇದಾರೆ ಅಂತ ಹೇಳಿ. ಇದನ್ನ ಕೇಳ್ಬಿಟ್ಟು ನಾನು ಎದ್ದು ಬಿದ್ದು ಅಂತ ಹೇಳಿ ಸ್ನೇಕ್ ಸ್ಪೀಡ್ ಅಲ್ಲಿ ಓಡ್ ಬಂದ್ಬಿಟ್ಟಿದೀನಿ. ವಿಷಯ ಏನಂತ ಗೊತ್ತಾಗಿರ್ಬೇಕಲ್ವಾ, ಮಿರರ್ ಇಮೇಜ್ ಸೆಟ್ಟಿಗೆ ಬಂದಿರೋರು 860 ಎಪಿಸೋಡ್ ಕಂಪ್ಲೀಟ್ ಮಾಡಿರೋ, ಇನ್ನೂ ಸಹ ಕಂಟಿನ್ಯೂಷನ್ ಝೋನ್ ಅಲ್ಲಿರೋ, ಹಾಗೆ ಆಕ್ಟಿಂಗ್ ಅಲ್ಲಿ ಅಡ್ವೊಕೇಟ್ ಆಗಿ ಕೂಡ, ಆಮೇಲೆ ಡ್ಯಾನ್ಸರ್ ಕೂಡ ಇವರು. ಹೌದು, ಯಾರಂತ ಗೊತ್ತಾಗಿರ್ಬೇಕಲ್ವಾ? ನಾನೇ ಹೇಳ್ತೀನಿ ಯಾರಂತ ಹೇಳಿ. ಇಸ್ ನನ್ ಅದರ್ ದನ್ ದ ಸ್ಟೈಲಿಶ್ ಆಕ್ಟರ್, ಡ್ಯಾನ್ಸರ್, ಕೊರಿಯೋಗ್ರಾಫರ್ ಅಂಡ್ ಅಡ್ವೊಕೇಟ್ ಮಿಸ್ಟರ್ ದೀಕ್ಷಿತ್ ಶೆಟ್ಟಿ. ಥ್ಯಾಂಕ್ ಯು. ಎಲ್ರಿಗೂ ನಿಮ್ಮ ದೀಕ್ಷಿತ್ ಮಾಡುವ ನಮಸ್ಕಾರ. ಎಸ್, ಥ್ಯಾಂಕ್ ಯು. ನಿಮ್ಮ ಇವಾಗ ನನ್ಗೆ ಗೊತ್ತಾಗ್ತಾ ಇದೆ ಯಾಕೆ ಫೀಮೇಲ್ ಫಾಲೋವರ್ಸ್ ನಿಮ್ಗೆ ಜಾಸ್ತಿ ಅಂತ ಹೇಳ್ಬಿಟ್ಟು. ಅಂದ್ರೆ ಅಷ್ಟು ನೀವು ಹ್ಯಾಂಡ್ಸಮ್ ಆಗಿದ್ರ. ನಾನು ಇವಾಗ ಇಂಟ್ರೊಡಕ್ಷನ್ ಹೇಗೆ ಕೊಟ್ಟಿದೆ ಅಂತ ಹೇಳಿದ್ರೆ, ಅಟೆನ್ಷನ್ ಪ್ಲೀಸ್ ಬಂದ ಮಾಸ್ಟರ್ ಪೀಸ್, ಆ ಸಾಂಗ್ ನಿಮ್ಗೆ ಸೂಟ್ ಆಗ್ತಾ ಇದೆ ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ಆ ಯಶ್ ರೇಂಜ್ ಅಲ್ಲಿ ನೀವು ಬಂದಿರೋದು ನಮ್ಮ ಸ್ಟುಡಿಯೋಗೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಮಾತ್ರ ನಾವು ತುಂಬಾ ದೊಡ್ಡವರು, ಸೊ ಅವ್ರ ತರ ಎಲ್ಲ ಬರೋದಕ್ಕಾಗಲ್ಲ, ಅವ್ರವರೇ ನಾವೇ ಅಲ್ವಾ. ಆದ್ರೆ ಹೇಳಕ್ಕಾಗಲ್ಲ ಅಲ್ವಾ, ಏನಾದ್ರು ಟ್ವಿಸ್ಟ್ ಅಂಡ್ ಟರ್ನ್ ಬಂದು ನಿಮ್ಮ ಲೈಫ್ ಅಲ್ಲಿ ನೀವು ಯಶ್ ರೇಂಜ್ಗೆ, ಯಶ್ಕಿಂತ ಜಾಸ್ತಿ ಫೇಮಸ್ ಆಗ್ಬಿಟ್ಟು ಹೇಳಕ್ಕಾಗಲ್ಲ. ನಾವು ಕುಂದಾಪುರದ ಹುಡುಗ, ಯಾವಾಗ್ಲೂ ಸೀನಿಯರ್, ಸೊ ನಾವೇನೇ ಅದನ್ನ ಅವ್ರು ಕೆಳಗಿರ್ತೀವಿ. ಓಕೆ, ದಟ್ಸ್ ನೈಸ್. ಅದು ತುಂಬಾ ಒಳ್ಳೆ ಗುಣ ಅಂತ ಹೇಳ್ಬೋದು ನನ್ಗೆ. ಓಕೆ ಸರ್, ಇವಾಗ ನೀವು ಕುಂದಾಪುರದವ್ರು ಮಂಗಳೂರಿಗೆ ಬಂದಿದ್ದೀರಾ, ಏನ್ ವಿಷಯ ಅಂತ ಗೊತ್ತಾಗ್ಲಿಲ್ಲ. ಮಂಗಳೂರಿಗೆ ಬಂದ ಮುಖ್ಯ ಕಾರಣ ಆಕ್ಟಿಂಗ್ ಅಂಡ್ ಪರ್ಫಾರ್ಮಿಂಗ್ ಇನ್ಸ್ಟಿಟ್ಯೂಟ್, ಆಪ್ ನಮ್ಮ ಸಂಸ್ಥೆ. ಓಕೆ, ಆಪ್ ಅಂತ. ಹೌದು, ಆಕ್ಟಿಂಗ್ ಅಂಡ್ ಪರ್ಫಾರ್ಮಿಂಗ್ ಇನ್ಸ್ಟಿಟ್ಯೂಟ್ ಅಂತ. ನಾವು ಈಗ 7ನೇ ವರ್ಷಕ್ಕೆ ಕಾಲಿಡ್ತಾ ಇದೀವಿ. ಇದಕ್ಕಿಂತ ಮುಂಚೆ ಒಂದ್ಸತಿ ಮಂಗಳೂರಲ್ಲಿ ವರ್ಕ್ಶಾಪ್ ಮಾಡಿದ್ವಿ 1 ತಿಂಗಳದ್ದು. ಈಗ ಮತ್ತೆ ಮಂಗಳೂರಿಗೆ ಬಂದಿದೀವಿ. ಸೊ ಮೇ 6ನೇ ತಾರೀಕಿಂದ ಶುರು ಆಗ್ತಾ ಇದೆ ಕೋರ್ಸಸ್. ಅದರ ಪ್ರಮೋಷನ್ಸ್ಗಾಗಿ ಬಂದಿದ್ದೀನಿ. ಇಲ್ಲಿರುವಂತ ಎಲ್ಲ ಟ್ಯಾಲೆಂಟ್ಸ್ಗೆ, ಆಕ್ಟರ್ ಆಗ್ಬೇಕು ಅಂತ ಇಷ್ಟ ಇರೋರಿಗೆ, ಟೆಕ್ನಿಷಿಯನ್ಸ್ ಆಗ್ಬೇಕು ಅಂತ ಇಷ್ಟ ಇರೋರಿಗೆ ಎಲ್ಲರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳೋಕೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದೀರಾ ನೀವು. 100%. 2 ಕೋರ್ಸ್ಗಳಿದೆ. ಒಂದು ಆಕ್ಟಿಂಗ್ ಕೋರ್ಸಸ್ ಇದೆ. ಆಕ್ಟಿಂಗ್ ಅಲ್ಲೇ ಆಕ್ಟಿಂಗ್, ಮೈಮ್, ಡಾನ್ಸ್, ಸ್ಟಂಟ್ಸ್ ಇದೆಲ್ಲ ಬರುತ್ತೆ. ಹಾಗೆ ಡೈರೆಕ್ಷನ್ ಅಥವಾ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲೇ ಡೈರೆಕ್ಷನ್, ಸ್ಕ್ರಿಪ್ಟ್ ರೈಟಿಂಗ್, ಹಾಗೆ ಡಬ್ಬಿಂಗ್, ಆಮೇಲೆ ಸ್ಕ್ರೀನ್ ಪ್ಲೇ, ಈ ತರದ್ದೆಲ್ಲ ಒಂದಿಷ್ಟು ಕೋರ್ಸಸ್ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಫೋನ್ ಮಾಡಬಹುದು. ಫೋನ್ ನಂಬರ್ ನಿಮಗೆ ಕೊಟ್ಟಿರ್ತೀನಿ. ಇನ್ಸ್ಟಿಟ್ಯೂಟ್, ಸೊ ನೀವು ಖಂಡಿತ ಆಸಕ್ತಿಗೆ ಕೊಡಬಹುದು. ಓಕೆ, ಇವಾಗ ನೀವು ನಾಗಿನಿ ಸೀರಿಯಲ್ ಇಂದಲೇ ತುಂಬಾ ಹಿಗ್ಗಾಮುಗ್ಗ ಹಿಟ್ ಆಗಿದ್ದೀರಾ ಸರ್ ಮನೆಯಲ್ಲಿ. ಅಂದ್ರೆ ಇವಾಗ ನಾಗಿನಿ ಸೀರಿಯಲ್ ಶುರು ಆಯ್ತು ಅಂತ ಹೇಳಿದ್ರೆ ಆ ಸ್ನೇಕ್ ಸ್ಪೀಡ್ ಅಲ್ಲೇ ಬಂದ್ಕೊಂಡು ಕೂತ್ಕೊಳ್ತೀವಿ ನಾವು. ಯಾರಿಗೋಸ್ಕರ ಬರ್ತೀವಿ ಗೊತ್ತಾ? ನಿಮ್ಮನ್ನೇ ನೋಡೋಕ್ಕೋಸ್ಕರ ಬರ್ತೀವಿ ನಾವು ಆಕ್ಚುಲಿ. ಅಂದ್ರೆ ಆ ಸೀರಿಯಲ್ ಅಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ನೀವೇ ಅಂತಾನೆ ಹೇಳ್ಬಹುದು ಅಕಾರ್ಡಿಂಗ್ ಟು ಮೀ. ಯಾವಾಗಾದ್ರೂ ಅನ್ಕೊಂಡಿದ್ರ ನಿಮ್ ಲೈಫ್ ಅಲ್ಲಿ ನೀವು ಮಿರರ್ ಇಮೇಜ್ ಸೆಟ್ಟಿಗೆ ಬರ್ತೀರಾ ಮತ್ತೆ ನನ್ನ ಜೊತೆ ಮಾತಾಡ್ತೀರಾ ಅಂತ ಹೇಳಿ? ಇಲ್ಲ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ. ಇವನ್ ಐ ಆಮ್ ಹ್ಯಾಪಿ ದಟ್ ಐ ಮೆಟ್ ಯು ಅಂಡ್ ವಿ ಆರ್ ಟಾಕಿಂಗ್. ವೆರಿ ಥ್ಯಾಂಕ್ ಯು. ಇವಾಗ ಈ ಸೀರಿಯಲ್ ಅಂತ ಹೇಳಿದ ಕೂಡಲೇ ಅತ್ತೆ ಸೊಸೆ ಸೀರಿಯಲ್, ಲವ್ ಸ್ಟೋರಿ ಸೀರಿಯಲ್ ಮಿಡ್ಲ್ ಅಲ್ಲಿ ನಿಮ್ ನಾಗಿನಿ ಸೀರಿಯಲ್ ಎಷ್ಟು ಹಿಟ್ ಆಯ್ತು, ಎಷ್ಟು ಪಾಪ್ಯುಲರ್ ಆಯ್ತು. ಎಲ್ಲಾ ಕ್ಯಾರೆಕ್ಟರ್ ಕೂಡ ಅಷ್ಟೇ ಜನರಿಗೆ ಇವಾಗ್ಲೂ ಬಾಯಲ್ಲಿದೆ. ಏನ್ ಜಾದು ಸರ್ ಅದು? ಮೇಡಮ್, ಇದು ನಮಗಿಂತ ಹೆಚ್ಚಾಗಿ ಡೈರೆಕ್ಟರ್ ಆಗಿರ್ಬೋದು ಅಥವಾ ಚಾನೆಲ್ ಹೆಡ್ ರಾಘವೇಂದ್ರ ವಂಶಿ ಸರ್ ಆಗಿರ್ಬೋದು, ಅವರ ಒಂದು ಕನಸಿನ ಪ್ರಾಡಕ್ಟ್ ಇದೆ. ಸೊ ಅವ್ರು ಶುರು ಮಾಡಿ ಅವ್ರಿಗೆ ಒಂದು ಬೇರೆ ರೀತಿ ಮಾಡೋಣ, ಒಂದು ನಾಟ್ ರೆಗ್ಯುಲರ್ ಸಬ್ಜೆಕ್ಟ್ ಅನ್ನೋ ತರ ಪ್ಲಾನ್ ಮಾಡ್ಕೊಂಡು ಶುರು ಮಾಡಿದ್ರು. ಆಮೇಲೆ ನಾವೆಲ್ಲ ಸೇರ್ತಾ ಬಂದ್ವಿ. ಸೊ ಫಸ್ಟ್ ಪ್ಲಾನ್ ಅವ್ರದ್ದು, ಆ ಪ್ಲಾನ್ ನಾವು ಸೇರ್ಕೊಂಡು ನಾವು ಒಬ್ಬರಾಗಿ ಈ ಸ್ಟಾರ್ಟೆಡ್ ಎಕ್ಸಿಕ್ಯೂಟಿಂಗ್. ಸೊ ನಿಜವಾಗ್ಲೂ ಅದು ಲಕ್ಕಿ ಅಂತ ಹೇಳ್ಬೇಕು. ಯಾಕಂದ್ರೆ ಇವಾಗೆಲ್ಲ ಆ ತರ ಟ್ರೆಂಡ್ ಇಲ್ಲ. ಪೌರಾಣಿಕ, ಮಹಾಭಾರತ ಇವಾಗ್ಲೂ ಬರುತ್ತೆ, ರಾಮಾಯಣ ಮಹಾಭಾರತ ಇವಾಗ್ಲೂ ನೋಡೋ ಆ ಗ್ರೂಪ್ ಇದೆ. ಆದ್ರೆ ಇದು ಅನ್ಬಿಲೀವಬಲ್ ಯಾವುದು ನಮ್ಮ ನಾಗಿನಿ ಸೀರಿಯಲ್. ಓಕೆ, ಅಷ್ಟೇ ಚಂದ. ಅಂದ್ರೆ ಔಟ್ಡೋರ್ ಶೂಟಿಂಗ್ಸ್ ಎಲ್ಲ ಹೋಗ್ತಿರಲ್ಲ ನೀವು, ಅದೇ ದಟ್ ಇಸ್ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಐ ಗೆಸ್. ಅಂದ್ರೆ ಸೀರಿಯಲ್ ಅಂದ್ರೆ ಇಷ್ಟ ತನಕ ನಾನು ನೋಡಿದ ಸೀರಿಯಲ್ ಅಲ್ಲಿ ಔಟ್ಡೋರ್ ಹೋಗಿರೋ ಆತರ ಏನು ಸೀನ್ ಎಲ್ಲ ನೋಡಿಲ್ಲ ನಾನು ಜಾಸ್ತಿಯಾಗಿ. ಔಟ್ಡೋರ್ ಹೋಗಿರೋ ಸೀನ್ಗಳಿದೆ ಬೇರೆ ಸೀರಿಯಲ್ ಅಲ್ಲೂ. ಆದ್ರೆ ನಮ್ಮದು ಏನು ಅಂತ ನಿಮ್ದೇನೋ ಸ್ಪೆಷಲ್ ನೈಟ್ ಶೂಟ್ಸ್ ಇರುತ್ತೆ. ಅಂಡಮಾನ್ಗೆ ಹೋಗಿದ್ವಿ ಲಾಸ್ಟ್ ಇಯರ್, ಅಂಡಮಾನ್. ಸೊ ಹೀಗೆ ಆಚೆ ಹೋಗ್ತಾ ಇರ್ತೀವಿ. ಏನೋ ಜನರನ್ನ ಸೆಳೆಯೋದಕ್ಕೆ ಏನೇನ್ ಮಾಡ್ಬೇಕು ಅದು ನಡೀತಾನೆ ನಡೀತಾನೆ ಇರುತ್ತೆ. ಇವಾಗ್ಲೂ ನಡೀತಾನೆ ಇದೆ ಅದು. ಓಕೆ, ನಿಮ್ಗೆ ತುಳು ಬರುತ್ತಾ ಸರ್?
ತುಳು ಅರ್ಥ ಆಗುತ್ತೆ, ಸ್ವಲ್ಪ ಸ್ವಲ್ಪ ಮಾತಾಡೋದಿಲ್ಲ. ಇವಾಗ ಫಸ್ಟ್ ನೀವು ಓದಿದ್ದು LLB ಅಲ್ವಾ? ಹೌದು. ಅಡ್ವೊಕೇಟ್ ಆಗಿ ನೀವು ನಿಮ್ಮ ಲೈಫ್ ಅನ್ನ ಸೆಟ್ ಮಾಡ್ಕೊಳ್ಬೇಕಂತ ಇದ್ದೀರಾ ಅಥವಾ ಆಕ್ಟರ್ ಆಗಿ ಸೆಟಲ್ ಆಗ್ಬೇಕಂತ ಇದ್ದೀರಾ? ನಾನು LLB ಓದ್ಬೇಕಾದ್ರೇನೆ ಆಕ್ಟಿಂಗ್ ಫೀಲ್ಡ್ ಬಂದೆ. ನಾನು ಆಗ್ಲೇ ಡಿಸೈಡ್ ಮಾಡಿದ್ದೆ LLB ಓದ್ತಾ ಇದ್ದೀನಿ, ಮುಗಿಸ್ತೀನಿ, ನನ್ನ ಲೈಫ್ ಆಕ್ಟಿಂಗ್. ಇವಾಗೆಲ್ಲ ಜಾಬ್ ಎಲ್ಲ ಸಿಗೋದು ತುಂಬಾ ಕಮ್ಮಿ ಆಗಿ ಹೋಗಿದೆ. ಸೊ ಆ ಇಂಟೆನ್ಷನ್ ಇಟ್ಕೊಂಡು ನೀವು ಆಕ್ಟಿಂಗ್ ಫೀಲ್ಡಿಂಗ್ ಬಂದಿರೋದಾ ಅಥವಾ ಏನದು? ಆಕ್ಟಿಂಗ್ ಆಪರ್ಚುನಿಟಿ ಸಿಗುತ್ತೆ ಅನ್ನೋದು ಯಾವ ಗ್ಯಾರಂಟಿ? ಆ ತರ ದಟ್ಸ್ ಟ್ರೂ, ಯಾ ಬಟ್ ನಸೀಬ್ ಇರ್ಬೇಕು ಅಂತ ಹೇಳಿ, ನಿಮ್ ನಸೀಬ್ ಹಾರ್ಡ್ ವರ್ಕ್ ಇರ್ಬೇಕು. ಓಕೆ, ಫೇಟ್ ಅಲ್ಲೆಲ್ಲ ಬಿಲೀವ್ ಇಲ್ಲ ನಿಮ್ಗೆ? ಓಕೆ, ನೀವು ತುಂಬಾನೇ ಸೈಲೆನ್ಸಿಯನ್ನ ಇಷ್ಟಪಡ್ತೀರಾ, ಅಂದ್ರೆ ನೀವು ಸೈಲೆಂಟ್ ಪರ್ಸನ್ ಅಂತ ಹೇಳಿ ಗೊತ್ತಾಯ್ತು ನಂಗೆ. ಜಾಸ್ತಿ ಮಾತಾಡಲ್ಲ ನೀವು. ಈ ತರ ಚಾನೆಲ್ಸ್ ಎಲ್ಲ ನಿಮ್ಮನ್ನ ಕರೆದು ಕೂರ್ಸಿ ಮಾತಾಡ್ತಾರೆ, ಹೇಗ್ ಅನ್ಸ್ತಾರೆ ನಿಮ್ಗೆ? ಅಂದ್ರೆ ಎಲ್ಲಾ ಟೈಮ್ಸ್ ನೀವು ಎಲ್ಲಾ ಡೇಟ್ಸ್ ಒಪ್ಕೋತೀರಾ ಈಗ ಈ ತರ ಇಂಟರ್ವ್ಯೂಸ್ ಎಲ್ಲ ಇರ್ಬೇಕಾದ್ರೆ? ಶೂಟಿಂಗ್ ಇಲ್ಲದೆ ಇದ್ರೆ ಶೂಟಿಂಗ್ ತೊಂದರೆ ಆಗಬಾರ್ದು, ದಟ್ ಈಸ್ ಫಸ್ಟ್ ಪ್ರಿಯಾರಿಟಿ. ಅದು ಇಲ್ಲದೆ ಇದ್ದಾಗ ಯಾವುದೇ ಇಂಟರ್ವ್ಯೂ ಇದ್ರು ಅಲ್ಲ. ಓಕೆ, ನಿಮ್ಗೆ ಸೈಲೆನ್ಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಪಟಪಟ ಅಂತ ಹೇಳಿ ವಟವಟ ಅಂತ ಹೇಳಿ ಮಾತಾಡೋ ಹುಡುಗಿ ಸಿಕ್ಕಿದ್ರೆ ಏನ್ ಮಾಡ್ತೀರಾ ನೀವು ಮದುವೆ ಆಗಕ್ಕೆ? ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಮೊದಲು ಕೆರಿಯರ್ ಇಂಡೈರೆಕ್ಟ್ ಆಗಿ ಕೇಳ್ತಿರೋದು, ಏನ್ ಮದುವೆ ಪ್ಲಾನ್ ಇಲ್ವಾ ಅಂತ ಹೇಳಿ. ಓಕೆ, ಗರ್ಲ್ ಫ್ರೆಂಡ್ಸ್ ಬಚ್ಚ ಜನ ಎಲ್ಲ ನೋಡ್ತಾ ಇರುವವರಿಗೆ ಒಂದು ಖುಷ್ಖಬ್ರಿ, ಒಂದು ಸಂತೋಷದ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸದ್ಯಕ್ಕೆ ಅದನ್ನು ಅಲ್ವಾ? ಇವಾಗ್ಲೂ ಓದ್ತಾ ಇದೀರಾ ನೀವು ಅಥವಾ ಪ್ರಾಕ್ಟೀಸ್ ಏನಾದ್ರು ಮಾಡ್ತಾ ಇದೀರಾ? ಮಾಡ್ತಾ ಇಲ್ಲ, ಓದ್ ಮುಗಿದಿದೆ. ಫುಲ್ ಓಕೆ, ಹಾಗಾದ್ರೆ ನೀವು ಆಕ್ಟಿಂಗ್ ಫೀಲ್ಡ್ ಅಲ್ಲೇ ಮುಂದೆ ಹೋಗ್ಬೇಕಂತ ಇದ್ದೀರಾ, ನೋಟ್ ಅಡ್ವೊಕೇಟ್. LLB ಓದಿದ್ದು ವೇಸ್ಟ್, 5 ವರ್ಷ. ನಾಲೆಜ್ ಅನ್ನೋದು ಇದೆ, ಅಂಡ್ ಸಮಾಜದ ಆಗು ಹೋಗುಗಳು ನಮಗೆ ಬೇಗ ಗೊತ್ತಾಗೋದು. ಸೊ ಎಸ್, ವೇಸ್ಟ್ ಅಂತೂ ಇಲ್ಲ, ಖಂಡಿತ ಇಲ್ಲ ಅಲ್ವಾ? ಆಮೇಲೆ ಪ್ರೊಡ್ಯೂಸರ್ ಎಲ್ಲ ಆರ್ಗ್ಯುಮೆಂಟ್ಸ್ ಏನ್ ಹಾಕ್ಸ್ಕೋಬೇಕಾದ್ರೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನೀವು. ಓಕೆ, ಅದೊಂದು ಪ್ಲಸ್ ಪಾಯಿಂಟ್, ಅದೊಂದು ದಟ್ ಇಸ್ ಅ ಪ್ಲಸ್ ಪಾಯಿಂಟ್ ನಾ. ಓಕೆ, ಡ್ರಾಮಾ ಆರ್ಟಿಸ್ಟ್ ಅಂತ ಹೇಳಿ ಗೊತ್ತಾಯ್ತು ನೀವು. ಸೊ ನಿಮ್ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಇದ್ದಾರಾ ಈ ಫೀಲ್ಡ್ ಗೆ ಬಂದಿರೋರು? ನೀವೇ ಫಸ್ಟ್? ಓಕೆ, ಫಿಲ್ಮ್ ಫೀಲ್ಡಿಗೂ ನೀವೇ ಫಸ್ಟ್, ಡ್ರಾಮಾದಲ್ಲೂ ನೀವೇ. ಓಕೆ, ಯಾರು ಎನ್ಕರೇಜ್ ಮಾಡಿದ್ರು ನಿಮ್ಗೆ ಈ ತರ ಈ ಫೀಲ್ಡಿಗೆ ಹೋಗು, ಶೈನ್ ಆಗ್ತೀಯಾ ಅಂತ ಹೇಳ್ಬಿಟ್ಟು? ಎನ್ಕರೇಜ್ ಇಲ್ಲ, ಈ ಕಡೆ ಬಂದಿದ್ ಕಥೆನೇ ಬೇರೆ. ಫಿನಾನ್ಷಿಯಲ್ ಸ್ವಲ್ಪ ಸಪೋರ್ಟ್ ಮಾಡ್ಬೇಕಾಗಿತ್ತು ಮನೆಗೆ, ಆ ನಿಟ್ಟಿನಿಂದ ಈ ಕಡೆಗೆ ಬಂದೆ. ಈ ಕಡೆ ಬರ್ಬೇಕಂತ ಯಾವತ್ತೂ ಅನ್ಕೊಂಡಿರಲಿಲ್ಲ. ಈ ಕಡೆಗೆ ಬಂದ ಮೇಲೆ ಗೊತ್ತಾಯ್ತು, ಎಸ್ ದಿಸ್ ಇಸ್ ವೇರ್ ಐ ಬಿಲಾಂಗ್ ಅಂತ. ಸೊ ಇವಾಗ ಫ್ರೀ ಟೈಮ್ ಅಲ್ಲಿ ನೀವು ಕುಂದಾಪುರಿಗೆ ಆಗಾಗ ಹೋಗ್ತಾ ಇರ್ತೀರಾ? ಅಂದ್ರೆ ನಿಮ್ ಫ್ರೀ ಟೈಮ್ ಸಿಕ್ಕಾಗ? ಓಕೆ, ನಿಮ್ ಫ್ಯಾನ್ಸ್ ಎಲ್ಲ ಸಿಗ್ತಾರೆ, ಅರ್ಜುನ್ ಅಂತ ಹೇಳಿ ಬರ್ತಾರೆ ಈಗ ಫಿಮೇಲ್ ಫ್ಯಾನ್ ಫಾಲೋವರ್ಸ್, ಹೇಗ್ ರಿಯಾಕ್ಟ್ ಮಾಡ್ತೀರಾ ನೀವು? ಖುಷಿ ಆಗುತ್ತೆ, ಬಿಕಾಸ್ ನಾವೇನು ಅವ್ರಿಗೆ ಸ್ನೇಹಿತರಲ್ಲ, ಸಂಬಂಧಿಗಳಲ್ಲ, ಏನೂ ಅಲ್ಲ. ಬಟ್ ನಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿ, ಅದು ಸ್ಕ್ರೀನ್ ಮೇಲೆ ಪಾತ್ರವಾಗಿ ನೋಡಿ ನಮ್ಮನ್ನ ಅಷ್ಟು ಇಷ್ಟಪಡ್ತಾರೆ, ಅಷ್ಟು ಖುಷಿ. ಅಂಡ್ ನಾನು ಏನ್ ಅಬ್ಸರ್ವ್ ಮಾಡಿದೀನಿ ಅಂದ್ರೆ, ಅವ್ರು ನಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಾವ್ ಅವ್ರ ಜೊತೆ ದಿನ ಸಂಪರ್ಕದಲ್ಲಿ ಇದ್ವೇನೋ, ನಾವ್ ಅವ್ರಿಗೆ ತುಂಬಾ ಕ್ಲೋಸ್ ಏನೋ ಅಷ್ಟು ಕ್ಲೋಸ್ ಆಗಿ ಮಾತಾಡಿಸ್ತಾರೆ. ತುಂಬಾ ಖುಷಿ ಆಗುತ್ತೆ. ಅಭಿಮಾನ ಎಲ್ಲ ತೋಡ್ಪಡ್ಕೊಳ್ತಾರಲ್ವಾ ಅವರು, ಅವಾಗ ಖುಷಿ ಆಗುತ್ತೆ. ಆರ್ಟಿಸ್ಟ್ ಗೆ ನಮ್ಗೆ ಇಂಪಾರ್ಟೆಂಟ್ ಆಗಿ ಅದೇ, ಅವರ ಪ್ರೀತಿ ವಿಶ್ವಾಸನೇ ನಮ್ಗೆ ಎಲ್ಲ. ಸೊ ಅದು ಸಿಗ್ತಾರೆ. ಸೆಲ್ಫಿ ಗಿಲ್ಫಿ ಎಲ್ಲ ತಗೊಳ್ಬೇಕಾದ್ರೆ ನೀವು ಎಸ್ ಕಮಾನ್ ಅಂತ ಹೇಳಿ ಓಕೆ ಸೆಲ್ಫಿ ಎಲ್ಲ ತಗೋಸ್ತೀರಾ? ಓಕೆ, ಡೌನ್ ಟು ಅರ್ತ್ ಅಂತ ಹೇಳಿ ಗೊತ್ತಾಯ್ತು ಹಾಗಾದ್ರೆ. ಸೊ ಯಾರಾದ್ರೂ ಬುಸ್ ಬುಸ್ ಅಂತ ಹೇಳಿ ಹಿಂದೆಯಿಂದ ತಮಾಷೆ ಮಾಡಿದ್ದುಂಟಾ ನಿಮ್ಗೆ? ಹೇಗ್ ರಿಯಾಕ್ಟ್ ಮಾಡ್ತೀರಾ ನೀವು ಅವಾಗ? ಕೋಪ ಬರಲ್ಲ ನಿಮ್ಗೆ? ಬಂದ್ರು ಸಹ ತಡ್ಕೋತೀರಾ ಆತರ? ಒಳ್ಳೇದ್ ಕೆಲವು ಕಡೆ ಬರುತ್ತೆ, ಕೆಲವು ಕೆಟ್ಟದ್ ಬರುತ್ತೆ, ಎಲ್ಲದನ್ನು ತಗೊಂಡು ಹೋಗ್ತಾ ಇರೋದಷ್ಟೇ. ಓಕೆ, ಯಾವ ಫಸ್ಟ್ ಸೀರಿಯಲ್ ನಿಮ್ದು? ಆಕ್ಚುಲಿ ನಾಗಿನಿ ಸೀರಿಯಲ್ ನಲ್ಲಿ ನೀವು ತುಂಬಾ ಹಿಟ್ ಆಗಿರೋದು, ಪಾಪ್ಯುಲರ್ ಆಗಿರೋದು. ಸೊ ಯಾವ ಸೀರಿಯಲ್ ಫಸ್ಟ್ ಅಲ್ಲಿ ನೀವು ಆಕ್ಟ್ ಮಾಡಿರೋದು? ನನ್ನ ಫಸ್ಟ್ ಸೀರಿಯಲ್ ಬಂದು ಪ್ರೀತಿ ಎಂದರೇನು ಅಂತ KM ಚೈತನ್ಯ ಸರ್ ಡೈರೆಕ್ಟ್ ಮಾಡಿದ್ದು. ಸುವರ್ಣದಲ್ಲಿ ಬರ್ತಾ ಇತ್ತು, ಒಂದು ಸಪೋರ್ಟಿಂಗ್ ರೋಲ್ ಮಾಡ್ತಾ ಇದ್ದೆ. ಅದಾದ ನಂತರ ಪಿ ಶೇಷಾದ್ರಿ ಸರ್ದು ಸಾಕ್ಷಿ ಅಂತ ಮಾಡಿದೆ ಉದಯಲ್ಲಿ. ಅದು ಆಲ್ಮೋಸ್ಟ್ 1 ವರ್ಷ ಅದೇ ಟೆಲಿಕಾಸ್ಟ್ ಆಯ್ತು, ಅದು ಹೀರೋ ಆಗಿ ಮಾಡಿದೆ. ಅದಾಗಿ ನಾಗಿನಿ. ಓಕೆ, ನಾಗಿನಿ ಆ ಸೌಂಡ್, ಆ ವಾಯ್ಸ್, ಆ ನಾಯ್ಸ್, ಆ ಟ್ಯೂನ್ ಕೇಳಿದಾಗ ಎಲ್ರಿಗೂ ಆ ಕ್ಯಾಚಿ ಸೀರಿಯಲ್ ಅಲ್ವಾ, ಎಲ್ರಿಗೂ ಅದು ಮನ್ಸಲ್ಲಿ ಕೂತ್ಬಿಡುತ್ತೆ. ನಾಗಿನಿ ಸ್ಟಾರ್ಟ್ ಆಯ್ತು. ಏನಾದ್ರು ಕರೆಂಟ್ ಹೋಗ್ಬೇಕು, ಬೈಯೋದೆ ನಾವು. ಅದಕ್ಕೆ ZEE5 ಆಪ್ ಇದೆ, ಸೊ ಯಾವಾಗ ಬೇಕಾದ್ರೂ ಎಕ್ಸಾಕ್ಟ್ಲಿ ನೋಡಬಹುದು. ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ದೀಪಿಕಾ ದಾಸ್ ಜೊತೆ ರಿಯಲ್ ಆಗಿ ಫೀಲ್ ಆಗಿತ್ತಾ ನಿಮ್ಗೆ? ಅಂದ್ರೆ ನೀವು ಯಾವತ್ತೂ ಸಹ ದೀಪಿಕಾ ದಾಸ್ ಜೊತೆನೆ ಕಾಣಿಸ್ಕೋತೀರಾ, ಎಲ್ಲಿ ಕಾನ್ವರ್ಸೇಷನ್ ಆಗಿರ್ಬೋದು, ಇಂಟರ್ವ್ಯೂದಲ್ಲಿ ಆಗಿರ್ಬೋದು, ನ್ಯೂಸ್ ಚಾನೆಲ್ ಅಲ್ಲಿ ಆಗಿರ್ಬೋದು, ಏನಾದ್ರೂ ಏನ್ ವಿಷಯ ಅಂತ? ವಿಷಯ ಏನಿಲ್ಲ, ನಾನು ಕೆಲಸ ಮಾಡಕ್ ಬಂದಿದ್ದೀನಿ, ಅವರು ಕೆಲಸ ಮಾಡಕ್ ಬಂದಿದ್ದಾರೆ, ಕೆಲಸ ಮಾಡ್ತೀವಿ, ಮನೆಗೆ ಹೋಗ್ತೀವಿ.
ನಾಗಿನಿ ಸೀರಿಯಲ್ ಯಾವ್ದಾದ್ರು ಪಾಪ್ಯುಲರ್ ಡೈಲಾಗ್ ನೆನಪಿದೆ, ಹೇಳ್ಬೋದಾ ನಿಮ್ಗೆ? ನಿಮ್ಮ ಫೇವ್ರೆಟ್ ಡೈಲಾಗ್? ತುಂಬಾ ಫೇವ್ರೆಟ್ ಅಂದ್ರೆ ಒಂದು ಕಳೆದ 2 ವರ್ಷಗಳ ಹಿಂದೆ, ಮೊದಲನೇ ವರ್ಷ ಆಲ್ಮೋಸ್ಟ್ ಫಸ್ಟ್ ಫ್ಯೂ ಎಪಿಸೋಡ್ಸ್ ಅಲ್ಲೇ ಬಂದಂತಹ ನನಗೆ ತುಂಬಾ ಜ್ಞಾಪಕ ಇಲ್ಲ. ಆದ್ರೆ ಈ ದುಡ್ಡಿಂದ ನನ್ನ ಅಳಿಬೇಡಿ, ದುಡ್ಡಿಗೋಸ್ಕರ ನಾನು ನಿಮ್ಮ ಮನೆಗೆ ಬರಲಿಲ್ಲ, ಒಂದು ಪ್ರೀತಿ ವಿಶ್ವಾಸ ಸಿಗುತ್ತೆ ಅಂತ ಈ ಮನೆಗೆ ಬಂದೆ. ಅದು ಸಿಕ್ತು ಕೂಡ, ಆದ್ರೆ ಅದಿನ್ನೇನು ಕೈ ಹತ್ತಿದೆ ಅನ್ನೋ ಅಷ್ಟರಲ್ಲಿ ಕಿತ್ಕೋತಾ ಇದ್ದೀರಾ, ಬಟ್ ಪರವಾಗಿಲ್ಲ ಅಂತ ಒಂದು ಲೈನ್ ಬರುತ್ತೆ. ನನಗೆ ತುಂಬಾ ಮನಸ್ಸಿಗೆ ತಟ್ಟದಂತ ಲೈನ್ ಅದು ನಾಗೇನಿದೆ. ದಟ್ ಈಸ್ ಮೈ ಫೇವರೇಟ್. ಸರ್ ಏನ್ ತಿಂತೀರಾ ಸರ್ ನೀವು? ನಿಮ್ಮ ವಾಯ್ಸ್ ಈ ತರ ಸೆಟ್ ಆಗಿ ಹೋಗಿದೆ ಅಲ್ಲ, ನಿಮ್ ವಾಯ್ಸ್ ಕೇಳಿದಾಗ ನಂಗೆ ಸುದೀಪ್ ಸರ್ದೇ ನೆನಪು ಬರ್ತಾ ಇದೆ. ಆತರ ಬೇಸ್ ವಾಯ್ಸ್ ತುಂಬಾ ಕಮ್ಮಿ ಜನರಿಗೆ ಸಿಗೋದು. ದಿಸ್ ಇಸ್ ಯುವರ್ ಗಾಡ್ ಗಿಫ್ಟ್ ಐ ಗೆಸ್, ಅಲ್ವಾ? ಮೇ ಬಿ. ಅಂಡ್ ಸ್ವಲ್ಪ ವರ್ಕ್ ಮಾಡಿದೀವಿ ವಾಯ್ಸ್ ಮೇಲೆ. ವಾಯ್ಸ್ ಮೇಲೆ ವರ್ಕ್ ಮಾಡಿದ್ರೆ ವರ್ಕ್ ಮಾಡಿಸಿದ್ದಾರೆ ವಾಯ್ಸ್ ಮೇಲೆ. So ಹಾಗಾಗಿ ದಟ್ ಇಸ್ ಯುವರ್ ಪ್ಲಸ್ ಪಾಯಿಂಟ್ ಐ ಗೆಸ್, ಅಲ್ವಾ? ಈ ತರ ಬೇಸ್ ವಾಯ್ಸ್ ಈ ಇಷ್ಟು ಕಮ್ಮಿ ಏಜ್ ಅಲ್ಲಿ ಯಾರಿಗೂ ಇರಲ್ಲ, ಇಷ್ಟು ಯಂಗ್ ಏಜ್ ಅಲ್ಲಿ. ಸೊ ನಿಮ್ಗೆ ಆ ತರ ಸಿಕ್ಕಿದ್ದು ಒಂದು ಗಾಡ್ ಗಿಫ್ಟ್. ಓಕೆ, ಪಬ್ಲಿಕ್ಗೆ ನಿಮ್ಮ ಸೀರಿಯಲ್ ಆಕ್ಟಿಂಗ್ ತೋರ್ಸಾಯ್ತು, ಡ್ಯಾನ್ಸರ್ ಅಂತ ಹೇಳು ನೀವು ಪ್ರೂವ್ ಮಾಡಾಯ್ತು. ಇನ್ ಯಾವೆಲ್ಲ ಟ್ಯಾಲೆಂಟ್ ಇದೆ ನೀವು ದಟ್ ಯು ವಾಂಟ್ ಟು ಶೋ ಟು ಯುವರ್ ವ್ಯೂವರ್? ಸೊ ಬೇಸಿಕಲಿ ಹೇಳ್ಬೇಕು ಅಂತಂದ್ರೆ ನಾನು ಯಾವ್ದನ್ನು ಕಲ್ತು ಬಂದವನಲ್ಲ. ಮೊದಲನೇದಾಗಿ ಕಲ್ತಿದ್ದು ಆಕ್ಟಿಂಗ್ ಫಸ್ಟ್. ಇನ್ಸ್ಟಿಟ್ಯೂಟ್ ಸೇರ್ಕೊಂಡು ಕೋರ್ಸ್ ಮುಗಿಸಿ ಆಕ್ಟಿಂಗ್ ಅಂತ ಕಲ್ತ್ಕೊಂಡ್ ಬಂದೆ. ಅಲ್ಲೊಂದು ಬೇಸಿಕ್ ಡ್ಯಾನ್ಸ್ ಅಂತ ಶುರು ಮಾಡಿದೆ. ಅಲ್ಲಿಂದ ಓಕೆ, ಡ್ಯಾನ್ಸ್ ಅಂದ್ರೆ ಇದು, ಡ್ಯಾನ್ಸ್ ಅಂದ್ರೆ ಸುಮಾರು ಇದೆ, ಅದಿದೆ ಇದಿದೆ ಅಂತ ಗೊತ್ತಾಯ್ತು. ಒಂದಿಷ್ಟು ಇದನ್ನ ಹೇಳಲೇಬೇಕು. ನನ್ನ ಸ್ನೇಹಿತರು ಅಥವಾ ನನ್ನ ಇನ್ಸ್ಟಿಟ್ಯೂಟ್ ಮೇಟ್ಸ್ ಅವರು, ಅದರಲ್ಲಿ ಒಬ್ರು ಕಿರಣ್ ಅಂತ ಇದ್ರು. ಸೊ ಅವರು ಚಿನಿ ಮಾಸ್ಟರ್ ಅಂತ ಮುಂಬೈಲಿ ಅವರ ಇದು ಅಸಿಸ್ಟೆಂಟ್ ಕೆಲಸ ಮಾಡ್ತಾರೆ. ಸೊ ನನ್ನ ಹತ್ರ ₹1 ಇಸ್ಕೊಳ್ಳೆ. ನಾವು ಕೋರ್ಮಂಗ್ಲಲ್ಲಿ ಅವ್ರದ್ದೇ ಸ್ಟುಡಿಯೋ ಇತ್ತು, ಪ್ರಾಕ್ಟೀಸ್ ಮಾಡೋಣ ಅಂತ ಕರಿಯೋರು ನನ್ನ. ಸೊ ನಾನು ಇಲ್ಲಿ ನಾಗರಬಾವಿ. ಸೊ ಇಲ್ಲಿಂದ ಅಲ್ಲಿ ಹೋಗಿ ಬೆಳಿಗ್ಗೆ 6 o'clock ಹೋದ್ರೆ ಮಧ್ಯಾಹ್ನ ಒಂದು 1-2 ತನಕ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. 4 t-shirts ಕಂಪಲ್ಸರಿ. ಸೊ 4 t-shirts ಒದ್ದೆ ಮಾಡ್ತಾ ಇದ್ವಿ. ಸೊ ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ನಾವು ಕಲಿಬೇಕು ಅಂತ ಇದ್ರೆ ಅದು ಒಬ್ರಲ್ಲ ಒಬ್ರು ಸಿಕ್ಕೇ ಸಿಕ್ತೆ. ಸೊ ಕಲ್ಸೋದಕ್ಕೆ ಇದೆ. ಈಗ ಸ್ಟಂಟ್ಸ್ ಕಡೆ ಮುಖ ಮಾಡಿದ್ದೀನಿ, ಬೇಸಿಕ್ಸ್ ಕಲಿತಾ ಇದ್ದೀನಿ, ಕೆಲವೊಂದು ಮಾಡ್ತಾ ಇದ್ದೀನಿ. ಸೊ ನೋಡ್ಬೇಕು ಸಿನಿಮಾಗಳಲ್ಲಿ ಇನ್ನು ರಿಯಲ್ ಆಗಿ ಸ್ಟಂಟ್ ಮಾಡ್ಬೇಕು ಅಂತಿದ್ದೀರಾ ಅಥವಾ ಡೂಪ್ ಇಟ್ಕೋಬೇಕಂತಿದ್ದೀರಾ? ಮಾಡ್ಬೇಕು ಅಂತಾನು ಇದೀನಿ, ಎಲ್ಲವೂ ಮಾಡೋದಕ್ಕಾಗಲ್ಲ. ಡಿಪೆಂಡ್ಸ್ ಆನ್ ಸಿಚುವೇಶನ್ ಅಲ್ವಾ? ಆಂಗ್ರಿ ಯಂಗ್ ಮ್ಯಾನ್ ತರ ಯಾವಾಗಾದ್ರೂ ಬಿಹೇವ್ ಮಾಡಿದ್ರ ಸೆಟ್ ಅಲ್ಲಿ? ಅಂದ್ರೆ ಇವಾಗ ಡೇಟ್ಸ್ ಗೋಸ್ಕರ ಆಗಿರ್ಬೋದು, ಕಾಸ್ಟ್ಯೂಮ್ ಗೋಸ್ಕರ ಆಗಿರ್ಬೋದು, ಅಥವಾ ರೆಮ್ಯುನರೇಷನ್ ವಿಷಯದಲ್ಲಿ ಆಗಿರ್ಬೋದು, ಗಲಾಟೆ ಜಟಾಪಟೆ ಏನಾದ್ರು ಮಾಡಿದಿರಾ ಸೆಟ್ ಅಲ್ಲಿ? ಯಾವತ್ತೂ ಆಗಿಲ್ಲ ಮೇಡಮ್. ಗಲಾಟೆ ಆಗೋದು ಇಲ್ಲ, ಯಾಕಂದ್ರೆ ಒಂಥರ ಅನ್ನ ಕೊಡ್ತಿರೋ ಕೆಲಸ, ಅಲ್ಲಿ ಗಲಾಟೆ ಮಾಡ್ಕೊಳ್ಳೋದು ಇಲ್ಲ. ಸೊ ಗಲಾಟೆ ಇಲ್ಲ, ಮಾತುಕತೆಗಳು ಇದ್ದೇ ಇರ್ತವೆ. ದೇರ್ ವಿಲ್ ಬಿ ಅ ಡಿಫರೆನ್ಸ್ ಆಫ್ ಒಪಿನಿಯನ್. ಅವ್ರೇನೋ ಅಂತ ಹೇಳ್ತಾರೆ, ನಾವೇನೋ ಹೇಳ್ತೀವಿ, ಬಟ್ ಒಟ್ಟಿಗೆ ಕೂತು ಮಾತಾಡಿ ಆಮೇಲೆ ಇಬ್ರು ಒಂದು ನಿರ್ಧಾರಕ್ಕೆ ಬರ್ತೀವಿ. ಯಾಕೆ ಕೇಳಿದೆ ಅಂತ ಹೇಳಿದ್ರೆ, 1-2 ಸೀರಿಯಲ್ ಅಲ್ಲಿ ಜಾಸ್ತಿ ಹಿಟ್ ಆದ್ಮೇಲೆ ಜನರಿಗೆ ಆಟಿಟ್ಯೂಡ್ ಬಂದ್ಬಿಡುತ್ತೆ. ಆಟಿಟ್ಯೂಡ್ ಇದ್ದಿದ್ರೆ ಪ್ರಾಬ್ಲಮ್. ನಾನು 3ನೇ ವರ್ಷ ಮುಗಿಸಿ 4ನೇ ವರ್ಷಕ್ಕೆ ಅಲ್ಲೇ. ನೀವು ಆತರ ಇಲ್ಲ ಅಂತ ಹೇಳಿ ಗೊತ್ತಾಯ್ತು, ಆದ್ರೆ ಮಾತುಕತೆ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ. ನಾಟ್ ಜಟಾಪಟಿ ಹಿಗ್ಗ ಮುಗ್ಗ ಬಾರ್ಸೋದು ಗೀರ್ಸೋದು ಏನೂ ಇಲ್ಲ, ಕೊಡಲೆ ಆತರ ಏನೂ ಇಲ್ಲ. ಅದು ಬೇರೆ ಜಾಗ. ಕಲೆ ಆ ಕಲೆನೂ ಇದೆ ನಿಮ್ಮಲ್ಲಿ ಅಂತ ಆಯ್ತಾಗಾದ್ರೆ. ಅಲ್ಲ, ನಾನು ಬೇರೆ ಜಾಗದಲ್ಲಿ ನಡಿಬೋದಿಲ್ಲ. ಓಕೆ. ಸೊ DKD ಅಂದ್ರೆ ಡಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ವಿನ್ ಆದ್ರಿ ನೀವು. ಆ ಕ್ಷಣನ ಹೇಗೆ ಎಂಜಾಯ್ ಮಾಡಿದ್ರಿ ನೀವು? ಕುಂದಾಪುರಿಗೆ ಬಂದಿದ್ರಾ? ಬಂದಿದ್ದೆ. ಮೂಲದೈವ ದೇವರನ ಆಶೀರ್ವಾದದಿಂದ ನೀವು ಒಂದು ಹಿಟ್ ಆದ್ರಿ. ಅದ್ರಲ್ಲಿ ಆಶೀರ್ವಾದ, ಹಾರ್ಡ್ ವರ್ಕ್. I say again hard work. So ಎಲ್ಲದಕ್ಕಿಂತ ಮಿಗಿಲಾಗಿ you believed in a hard work, I guess. So I believe in hard work because ಏನೋ ಒಂದು ಬ್ಯಾಕ್ ಗ್ರೌಂಡ್ ಇಲ್ಲದೆ I started. So ಗೊತ್ತಿಲ್ಲ ಎಲ್ಲಿವರೆಗೂ ಹೋಗುತ್ತೆ. My hard work brought me here. ನಾನು ಇಲ್ಲಿ ಕೂತಿದ್ದೀನಿ ಅಂದ್ರೆ it's because of my hard work and because of my teacher. So yes, ಡಾನ್ಸ್ ಕರ್ನಾಟಕ ಡಾನ್ಸ್ ಇಟ್ ಈಸ್ ಲೈಕ್ ಡ್ರೀಮ್ ಕಮ್ ಟ್ರೂ. ಅಂಡ್ ಆ ಗೆದ್ದ ಮೂಮೆಂಟ್ ಗಿಂತ ಹೆಚ್ಚಾಗಿ ಆ ಜರ್ನಿ ಮಜಾ ಕೊಡು. ಗೆದ್ರೆ ಆಗೋಯ್ತು, ಫುಲ್ ಸ್ಟಾಪ್, ಅದು ಗೆದ್ದ ಮುಗೀತು. ಬಟ್ ಗೆಲ್ಲೋವರೆಗೂ ಆ ಜರ್ನಿ ಇದೆಯಲ್ಲ, ದಟ್ ಈಸ್ ಎಸ್. ಸೊ ಯಾವ ಪ್ರಾಜೆಕ್ಟ್ ಇದೆ ನಿಮ್ಮ ನೆಕ್ಸ್ಟ್, ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಏನ್ ಪ್ರಾಜೆಕ್ಟ್ ಗೋಸ್ಕರ ನೀವು ಕಾಯ್ತಾ ಇದ್ದೀರಾ, ಅಥವಾ ಯಾರಿಗಾದ್ರು ಮಸ್ಕ ಹಾಕ್ತಿದ್ದೀರಾ ಅಥವಾ ಇನ್ಫ್ಲೂಯೆನ್ಸ್ ಮಾಡಿಸಿದ್ದೀರಾ? ಏನಿದೆ ನಿಮ್ಮ ಮೈಂಡ್ ಅಲ್ಲಿ ಇವಾಗ? ಮಸ್ಕ ಏನೂ ಇಲ್ಲ. ಆಡಿಷನ್ ಕೊಟ್ಟು ನಿಯತ್ತಾಗಿ ಆಡಿಷನ್ಸ್ ಕೊಟ್ಟು ಸೆಲೆಕ್ಟ್ ಆಗಿ ಒಂದು ಸಿನಿಮಾ ಮಾಡಿದ್ದೀನಿ. ಒಂದು ಪಾಸ್ಟ್ 3 years ಇಂದ it's going on because of so many works. Okay, ಯಾವ ಮೂವಿ ಅದು? ಸ್ಮೈಲೀಸ್ ಅಂತ. ಆಕ್ಚುಲಿ ನಿಮ್ಗೆ ಅನ್ಸುತ್ತೆ ನಾನು ಹೇಳ್ತಾ ಇರೋದು, ನಾನೆಲ್ಲೋ ಇದುವರೆಗೂ ಬಿಟ್ಟಿರಲಿಲ್ಲ. ಆಗ್ತಾ ಇದೆ, ನಡೀತಾ ಇದೆ. ಬಟ್ ಈಗ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗಿತಾ ಬಂದಿದೆ. ಸ್ಮೈಲಿ ಅಂತ ಸಿನಿಮಾ ಹೆಸರು.
ಅಶೋಕ್ ಅಂತ ಡೈರೆಕ್ಟರ್, ಅಶೋಕ್ ಸರ್ 6 - 5 = 2 ಅಂತ ಸಿನಿಮಾ. ಎಸ್, ಈಸ್ ದ ಡೈರೆಕ್ಟರ್. ಅಂಡ್ ಕೃಷ್ಣ ಚೈತನ್ಯ ಸರ್ ಪ್ರೊಡ್ಯೂಸರ್, ಅಮೇಸಿಂಗ್ ಪ್ರೊಡ್ಯೂಸರ್ಸ್ ಐ ವರ್ಕ್ ವಿತ್. ಸೊ ಇಟ್ ಹ್ಯಾಸ್ ಒಂದು ಒಳ್ಳೆ ಪ್ಯಾಕೇಜ್ ಚೆನ್ನಾಗಿ ಬಂದಿದೆ. ಇನ್ನೇನು ಸ್ವಲ್ಪ ಶೀಘ್ರದಲ್ಲೇ ನಿಮ್ ಮುಂದೆ ಬರುತ್ತೆ. ಇನ್ ನೀವು ಕೆಲಸ ನಾವು ಮಾಡಿದೀವಿ, ಅದು ಹೇಗಿದೆ ಅಂತ ಹೇಳೋದು ನೀವು ಅಲ್ವಾ? ಎಸ್. Okay, we'll start a rapid question, which is a fun segment. Are you ready? Yes. Dixit? Okay. Always. ಈ ತರ ಕ್ವಶನ್ ಕೇಳಿಸಿನ ಅಂತ ಹೇಳಿದ್ರೆ ಅದರಲ್ಲಿ ಪರ್ಸನಲ್ ಇರುತ್ತೆ, ಪ್ರೊಫೆಷನಲ್ ಇರುತ್ತೆ. ನೀವು ಪಟ ಅಂತ ಹೇಳಿ ಆನ್ಸರ್ ಕೊಡಬೇಕು ಮಾತ್ರ. ಓಕೆ, ಇವಾಗ ಈ ಕ್ವಶನ್ಸ್ ಯಾಕೆ ಕೇಳಿದೀನಿ ನಾನು ಅಂತ ಹೇಳಿ ನೀವು ಕೇಳುವಾಗಿಲ್ಲ. ನಾನು ಏನ್ ಕೇಳ್ತೀನಿ ಕ್ವಶನ್, ಅದಕ್ಕೆ ಪಟ ಅಂತ ಹೇಳಿ ಆನ್ಸರ್ ಕೊಡಬೇಕು. ಪಟ ಅಂತ ಹೇಳೋದು ನನ್ನ ಇಷ್ಟ ಅಲ್ಲ. ನಾನು ಬೆಂಕಿ ಹಚ್ಚೋದೆ. Are you ready? ಹಾ. Okay, the first question is, which is your weirdest habit? Weird. Weirdest habit. I don't have any weird habit. ಯಾವ ಮೂವಿ ಎಷ್ಟು ಸಲ ನೋಡಿದ್ದೀರಾ? ಉಗ್ರಂ ಒಂದು 10 ಸಲ ನೋಡಿದ್ದೀನಿ. ಅದು ಬಿಟ್ರೆ ಮಯೂರ ಒಂದು 7-8 ಸತಿ ನೋಡಿದ್ದೀನಿ. ಉಗ್ರಂ ಅರ್ಥ ಆಗಿಲ್ಲ ಅಂತಲ್ಲ, ನನ್ನ ಕಸಿನ್ಸ್ ಎಲ್ಲ ಊರಲ್ಲಿದ್ರು. 1-2 ಸತಿ ನೋಡಿದೆ. ಆಮೇಲೆ 3ನೇ ಸತಿ ಒಬ್ಬ ಕಸಿನ್ ಬಂದ್ಬಿಟ್ಟು ಬಾ ಫಿಲಮ್ಗೆ ಸರಿ ಹೋಗೋಣ, ಇನ್ನೊಬ್ರು ಬಂದ್ಬಿಟ್ಟು ಬಾ ಫಿಲಮ್ಗೆ ಹೋಗೋಣ. ಇಟ್ ವಾಸ್ ಗುಡ್. ಯಾವ ಮೂವಿಯಲ್ಲಿ ಯಾವ ಕ್ಯಾರೆಕ್ಟರ್ ಮಾಡಕ್ಕೆ ಇಷ್ಟಪಡ್ತೀರಾ? ಯಾವ ಸಿನಿಮಾದಲ್ಲಿ ಯಾವ ಕ್ಯಾರೆಕ್ಟರ್ ಮಾಡೋದಕ್ಕೆ ಇಷ್ಟಪಡ್ತೀನಿ? ಎಲ್ಲ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೋಗಿ ಇಂಥದ್ದೇ ಅಂತ ಏನಿಲ್ಲ, ಡಿಪೆಂಡ್ಸ್ ಆನ್ ಸ್ಕ್ರಿಪ್ಟ್. ಮೈಥೋ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಎಸ್, ಪೌರಾಣಿಕ ಕ್ಯಾರೆಕ್ಟರ್. ಎಸ್ 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 ಎಸ್. ಯಾವ ಕ್ಯಾರೆಕ್ಟರ್? ದುರ್ಯೋಧನ ಅಥವಾ ಯಾವ್ದು ಬೇಕಾದ್ರೂ, ರಾಮ ಎಲ್ಲ ಮೈಥೋ ಮಾಡಬೇಕು. ನಿಮ್ಮಲ್ಲಿ ನಿಮ್ಗೆ ಏನ್ ಇಷ್ಟ ಆಗಲ್ಲ? ಸ್ವಲ್ಪ ಕೋಪ ಅಂಡ್ ಸ್ವಲ್ಪ ನಿದ್ದೆ. ಸ್ವಲ್ಪ ಮತ್ತೆ ನಿದ್ದೆ ಮಾಡ್ತಾ ಇರ್ತೀನಿ ಅಂತ ಹೇಳಿ ನಿದ್ದೆ ಮಾಡ್ತಾನೆ ಇರ್ತೀನಲ್ಲ, ಮಾಡಿದ್ರೆ ತುಂಬಾ ಮಾಡ್ತೀನಿ, ಮಾಡ್ಲಿಲ್ಲ ಅಂದ್ರೆ ಮಾಡೋದಿಲ್ಲ. ಸೊ ಹಾಗೆ ತುಂಬಾ ಮಾಡಿದಾಗ ಬೇಜಾರಾಗುತ್ತೆ, ಅಯ್ಯೋ ಟೈಮ್ ವೇಸ್ಟ್ ಮಾಡ್ಬಿಟ್ನಲ್ಲ. Who's your celebrity crush? ಸೆಲೆಬ್ರಿಟಿ ಕ್ರಶ್ ಅಂತ ಇಲ್ಲ. ಎಲ್ಲ ನಾವು ನೋಡ್ಬೇಕಾದ್ರೆ, ಸಿನಿಮಾ ನೋಡ್ಬೇಕಾದ್ರೆ ಇವ್ರ ಹೆಂಗ್ ಆಕ್ಟ್ ಮಾಡಿದ್ದಾರೆ, ಅವ್ರ ಹೆಂಗ್ ಮಾಡಿದ್ದಾರೆ, ಡೈರೆಕ್ಟರ್ ಹೆಂಗ್ ಕೆಲಸ ಮಾಡಿದ್ದಾರೆ, ಆ ಟೆಕ್ನಿಕಲಿ ಹೆದರಿಕೆ ಏನಿಲ್ಲ, ಭಯ ಯಾಕೆ? ಹ್ಯಾಂಗ್ ಮಾಡಲ್ಲ ಅಲ್ಲ, ಸೊ ಆನ್ಸರ್ ಮಾಡಿದ್ರೆ ಸೊ ಭಯ ಏನಿಲ್ಲ. Do you speak any other language other than ಕನ್ನಡ? ತೆಲುಗು ಮಾತಾಡ್ತೀನಿ. ತೆಲುಗು ಐತೆ. ಓಕೆ, ನೀವು LLB ಇರ್ಬೇಕಾದ್ರೇನೆ ಸೀರಿಯಲ್ ಗೆ ಬಂದ್ಬಿಟ್ರಲ್ವಾ? ಹೌದು 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 ಹೌದು. ಅಲ್ಲಿ ಯಾವ ಹುಡುಗಿರು ಹೇಳಿಲ್ವಾ? ಇಲ್ವಾ? ಓ ಅರ್ಜುನ್ ಅಂದ್ರೆ ನಿಮ್ಮ ಕ್ಯಾರೆಕ್ಟರ್, ನಾಗಿನಿ ಕ್ಯಾರೆಕ್ಟರ್. ಓ ಅರ್ಜುನ್ ಪ್ಲೀಸ್, ಐ ಲವ್ ಯು, ನೀನ್ ಇಲ್ದೆ ನಾನು ಬದುಕಿರಲ್ಲ, ಅಲ್ಲಿಂದ ಕಾಲೇಜಿಂದಾನೆ, ಕಾಲೇಜ್ ಬಿಲ್ಡಿಂಗ್ ಇಂದಾನೆ ಬಿದ್ಬಿಡ್ತೀನಿ, ಆತರ ಏನು? ಆತರ ವಿಯರ್ಡ್ ಏನು ಆಗಿಲ್ಲ. ಓಕೆ, ನೀವೇನಾದ್ರೂ ಸೀರಿಯಲ್ ಆಕ್ಟರ್ ಆಗಿರ್ದಿದ್ರೆ, ಅಂದ್ರೆ ಅಡ್ವೊಕೇಟು ಆಗಿರ್ದಿದ್ರೆ ಏನಾಗಿರ್ತಿದ್ರಿ? ಅಡ್ವೊಕೇಟು ಆಗದೆ ಆಕ್ಟರು ಇಲ್ಲ, ಅಡ್ವೊಕೇಟರು ಇಲ್ಲ, ಅಡ್ವೊಕೇಟು ಇಲ್ಲ, ಏನಾಗಿರ್ತಾ ಇದ್ರಿ? KS ಅಥವಾ ಕ್ರಿಕೆಟ್. ಓ, ನೆಕ್ಸ್ಟ್ ಕ್ವಶನ್ ಅದೇ ಇತ್ತು. ವಾಟ್ ಸ್ಪೋರ್ಟ್ಸ್ ಡೂ ಯು ಎಂಜಾಯ್ ವಾಚಿಂಗ್ ಆಕ್ಚುಲಿ? ವಾಚಿಂಗ್ ಕ್ರಿಕೆಟ್ ಇಲ್ಲ ಆಕ್ಚುಲಿ. ಐ ಸ್ಟಾಪ್ ವಾಚಿಂಗ್ ಕ್ರಿಕೆಟ್ ಆಫ್ಟರ್ 2011 ವರ್ಲ್ಡ್ ಕಪ್. ನಾನು ಕ್ರಿಕೆಟ್ ನೋಡಿ ಏನ್ ಯಾಕೆ ಬಿಟ್ರಿ ನೀವು ಕ್ರಿಕೆಟ್ ವಾಚ್ ಮಾಡೋದು? ಇವಾಗೆಲ್ಲ ಅದೇ ನಡೀತಾ ಇದೆ ಅಲ್ವಾ, IPL ಅಂತ ಹೇಳ್ಬಿಟ್ಟೆ. ನಮಗೆ ಆಸಕ್ತಿ, ಈ ಸಲ ಕಪ್ ನಮ್ದೇ ಅಂತ ಬೊಬ್ಬೆ ಹಾಕೋರೆ ತುಂಬಾ ಜನ. ಅದ್ರಲ್ಲಿ ಇರ್ಬೇಕಾದ್ರೆ ನೀವು ಕ್ರಿಕೆಟ್ ನೋಡಲ್ಲ ಅಂತ ಹೇಳ್ತಾ ಇದ್ರೆ, ಏನಾದ್ರೂ ಸ್ಪೆಷಲ್ ರೀಸನ್ ಬಿಹೈಂಡ್ ದಿಸ್? ಸ್ಪೆಷಲ್ ರೀಸನ್ ಅಂತ ಏನಿಲ್ಲ. ಐ ಯೂಸ್ ಟು ಪ್ಲೇ, ಸೊ ನಾನ್ ಆಡೋದು ನಿಲ್ಸಿದಾಗ ಅದು ಒಂಥರ ನೋಡೋದು ನಿಲ್ಲಿಸ್ಬಿಟ್ಟೆ. ಓಕೆ, ಹಾಗೆ. ಓಕೆ, ವಿಚ್ ಇಸ್ ಯುವರ್ ಫೇವರೇಟ್ ಸಾಂಗ್? ಆಡಿಸಿ ನೋಡು ಬಿಡಿಸಿ ನೋಡು ಅಂಡ್ ಇನ್ನೊಂದಿದೆ. ಆ ಟ್ಯೂನ್ ಅಲ್ಲಿ ಹಾಡ್ಬೋದಾ? ನಾನು ತುಂಬಾ ಚೆನ್ನಾಗಿ ಆಡಲ್ಲ. ಓಕೆ, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಆ ಸಾಂಗ್. ಆಮೇಲೆ ಮತ್ತೆ ಪದೇ ಪದೇ ಅದೇ ಕೇಳ್ತಾ ಇರ್ತೀರಾ ಸಾಂಗ್? ಅಂದ್ರೆ ಪದೇ ಪದೇ ಕೇಳುವಂತ ಸಾಂಗ್. ಈಗ ಫಸ್ಟ್ ಟೈಮ್ ನೀವು ಯಾವ ಫೇವರೇಟ್ ಅಂತ ತಕ್ಷಣ ಫಸ್ಟ್ ಬಂದಿದೆ ಅದು. ಅದಾದ್ಮೇಲೆ ಇನ್ನೊಂದು ಹಾಡಿದೆ, ಕಲ್ಯಾಣ್ ಕುಮಾರ್ ಸರ್ ಅನ್ಸುತ್ತೆ, ನೀ ಏನೇ ಮಾಡು ಹೆದರುವೆನೇನು ಅಂತ ಒಂದು ಹಾಡಿದೆ. ಏನೇ ಮಾಡು ಹೆದರುವೆನೇನು, ಬಾಳುವೆನು ಎಲ್ಲ ಓಲ್ಡ್ ಸಾಂಗ್ಸ್. ಆಗ ತುಂಬಾ ಇಷ್ಟ ನಿಮ್ಗೆ? ಫೇವರೇಟ್ ಅಂದಾಗ ಅದು ಎರಡು ಬರುತ್ತೆ. ಓಕೆ, ಇವಾಗ ರೀಸೆಂಟ್ ಆಗಿ ಯಾವ ಸಾಂಗ್ಸ್ ಇಷ್ಟ ಪಡ್ತಾ ಇದೀರಾ? ಅಂದ್ರೆ ಯಾವ್ದು ಫೇವರೇಟ್? ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಒನ್ ಆಫ್ ಮೈ ಫೇವರೇಟ್. ಓಕೆ, ದಟ್ಸ್ ಟ್ರೂ. ರವಿ ಬಸ್ರೂರ್ ಸರ್. ಇವಾಗ ಬೆಳಿಗ್ಗೆ ಎದ್ದಾಗ ನಿಮ್ಗೆ ರಿಯಲೈಸ್ ಆಗುತ್ತೆ ನೀವೇ ಯಶ್ ಆಗಿದ್ದೀರಾ ಅಂತ. ಏನ್ ಮಾಡ್ತೀರಿ ನೀವು ಅವಾಗ? ವಾಪಸ್ ಹೋಗಿ ಮಲ್ಕೊಂಡು ದೀಕ್ಷಿತ್ ಆಗಿ ವಾಪಸ್ ಬರ್ತೀನಿ. ಬಿಕಾಸ್ ನಂದು ಅವ್ರದ್ದು. ಸ್ಮಾರ್ಟ್. ಓಕೆ ಯುವರ್ ಫಸ್ಟ್ ಮಿಸ್ಟೇಕ್ ಇನ್ ಯುವರ್ ಲೈಫ್. ಮಿಸ್ಟೇಕ್ ಇನ್ ಯುವರ್ ಲೈಫ್, ಏನ್ ಮಿಸ್ಟೇಕ್ ಮಾಡಿದ್ರ? ಫಸ್ಟ್ ಮಿಸ್ಟೇಕ್
ಇನ್ ಯುವರ್ ಲೈಫ್ ಏನಾದ್ರೂ ಮಿಸ್ಟೇಕ್ ಮಾಡಿದ್ದೀರಾ? ತುಂಬಾ ಮಾಡಿರ್ತೀವಿ, ಬಟ್ ನೆನಪಿಟ್ಕೊಳ್ಳೋ ಅಂತ ಮಿಸ್ಟೇಕ್. ಹೂಸ್ ಅವರ್ ಪ್ರೆಸಿಡೆಂಟ್? ಹೂಸ್ ಅವರ್ ಪ್ರೆಸಿಡೆಂಟ್? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರು? ನಾ ಕೇಳಿದ್ದೆ ರಾಪಿಡ್ ಫೈರ್ ಅಲ್ಲಿ ಈ ತರದ್ದು ಏನಾದ್ರು ಕ್ವಶನ್ ಇರುತ್ತೆ ಅಂತ. ಈಗೇನಾಗ್ತಿದೆ, ಚೇಂಜ್ ಆಗ್ತಾ 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 ಪೊಲಿಟಿಕಲ್ ಡ್ರಾಮಾ ತುಂಬಾ ಆಗಿ. LLB ಸ್ಟೂಡೆಂಟ್ ಯಾ ಯಾವ್ದು ಆನ್ಸರ್ ನಾ? ರಾಮನಾಥ್ ಕೋವಿಂದ. ಓಕೆ, ಡೂ ಯು ಸ್ಮೋಕ್? ಎಸ್ ಆರ್ ನೋ? ನೋ. ಯಾರಿಗಾದ್ರೂ ಡಿಚ್ ಮಾಡಿದ್ದೀರಾ? ಎಸ್ ಆರ್ ನೋ? ನೋ. ದಮ್ ಡಿಚ್ ಯಾವ ಹುಡುಗಿರಿಗೂ ಬೇಸರ ಮಾಡಿಲ್ಲ? ಒಗಲೇ ಆತರ ಏನಾದ್ರು? ಬೇಸರ ಅಲ್ಲ, ನನಗೆ ಅನ್ಸಿದ್ದು ಹೇಳಿದ್ದೀನಿ. ಬೇಸರ ಆದ್ರೆ ಅದು ನನ್ನ ಜವಾಬ್ದಾರಿ. ಓಕೆ ಓಕೆ. ಇತ್ತೀಚೆಗೆ ಯಾವ ಇಂಡಿಯನ್ ಎನ್ವೈರನ್ಮೆಂಟ್ ಲಿಸ್ಟ್ ಗೆ ಪದ್ಮಶ್ರೀ ಅವಾರ್ಡ್ ಸಿಕ್ತು? ಯಾರದು ಹೇಳಿ? ಇಂಡಿಯನ್ ಎನ್ವೈರನ್ಮೆಂಟ್ ಲಿಸ್ಟ್. ಓಕೆ. ಯಾರದು? ಯಾವ ಅಜ್ಜಿಗೆ? ಸಾಲು ಮರದ ತುಂಬ. ವಾ. 3 things no one knows about you. 3 things no one knows about me. I don't speak much. I don't smoke. I don't drink. You don't smoke. You don't drink, and you don't speak much. I don't speak much. React the one word to this following sentence. Marriage. How did decided? Awards. Doesn't You have to matter. react. Okay. Doesn't matter. Doesn't matter. Okay. On screen kissing. If the script demands to. ಸೆಲೆಬ್ರಿಟಿಗಳು ಸ್ಟಾರ್ ಆಗಿಲ್ದಿದ್ರೆ ಏನಾಗಿರ್ತಾ ಇದ್ರು ಅಂತ ನೀವು ಹೇಳ್ಬೇಕು. ನಾನು ಒಂದಷ್ಟು ಸ್ಟಾರ್ಸ್ ಹೆಸರು ಹೇಳ್ತೀನಿ, ಅವ್ರೇನಾದ್ರು ಸ್ಟಾರ್ಸ್ ಆಗಿಲ್ದಿದ್ರೆ ಏನಾಗಿರ್ತಾ ಇದ್ರು. ಸೇಮ್ ಕ್ವಶನ್ ಐ ಆಸ್ಕ್ಡ್ ಬಿಫೋರ್. ಓಕೆ. ಸುದೀಪ್ ಸರ್ ಏನಾಗಿರ್ತಾ ಇದ್ರು? ಗುಡ್ ಸಿಂಗರ್. ಗುಡ್ ಸಿಂಗರ್. ಆರ್ ಅ ವೆರಿ ಗುಡ್ ಲೀಡರ್. ಲೀಡರ್, ಬಾಸ್. ಓಕೆ. ದಿಗಂತ್ ಸರ್, ಐ ಡೋಂಟ್ ನೋ, ಸೆಲೆಬ್ರಿಟಿ ಆಗಬೇಕು, ಅವ್ರ ಕ್ವಾಲಿಫಿಕೇಶನ್ ಕೇಳಬೇಕು. ಓಕೆ. ಗೋಲ್ಡನ್ ಸ್ಟಾರ್ ಗಣೇಶ್. ಗುಡ್ ಆಂಕರ್. ದೀಪಿಕಾ ದಾಸ್. ಗೊತ್ತಿಲ್ಲ. ಓಕೆ. ಹುಚ್ಚ ವೆಂಕಟ್. ಈಗೇನಾಗಿದ್ದಾರೆ ಅವರು? ವೆರಿ ಸ್ಮಾರ್ಟ್. ಓಕೆ. ವಿಚ್ ಇಸ್ ಯುವರ್ ಬೆಸ್ಟ್ ಪಿಕಪ್ ಲೈನ್? Which is my best pickup line? No pickup line. ಓಕೆ, ದಟ್ಸ್ ಇಟ್. ದಿಸ್ ಇಸ್ ಯುವರ್ ರಾಪಿಡ್ ಫೈರ್. ನನ್ಗನ್ಸುತ್ತೆ ನೀವು ತುಂಬಾ ಎಂಜಾಯ್ ಮಾಡಿದ್ರ ಅಂತ ಹೇಳ್ಬಿಟ್ಟು ಒಂದಷ್ಟು ಕ್ವಶನ್ ಕೇಳಿದೀನಿ. ನೀವು ಬುಸ್ ಅಂತ ಹೇಳ್ದೇನೆ ಪಟಾ ಪಟ ಅಂತ ಹೇಳಿ ಆನ್ಸರ್ ಮಾಡಿದ್ರಿ. ಮತ್ತೆ ಈ ನಮ್ಮ ಮಿರರ್ ಇಮೇಜ್ ಸೆಟ್ ಗೆ ಬಂದು ನಮ್ಗೊಂದು ಸಪೋರ್ಟ್ ಮಾಡಿದ್ರ ಸರ್. ಫುಲ್ ಸ್ಪಾರ್ಕಲ್ ಆಗ್ತಾ ಇದೆ ನೋಡಿ ನೀವು ಬಂದಿದ್ದೆ ಈ ಸೆಟ್. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಇಲ್ಲಿ ಬಂದ್ರಿ. ಮತ್ತೆ ನಾವು ಕರೆದಾಗ ನೀವು ಬಂದಕ್ಕೆ ನಮ್ಗೊಂದು ಇಂಟರ್ವ್ಯೂ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್, ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಹ್ಯಾವ್ ಫನ್ ಇನ್ ಯುವರ್ ಲೈಫ್. ನಿಮ್ಮ ಪ್ರಾಜೆಕ್ಟ್ ಏನೆಲ್ಲ ಇದೆ ನಿಮ್ಮ ತಲೆಯಲ್ಲಿ ಅದೆಲ್ಲ ನಿಮ್ ಡ್ರೀಮ್ ಕಮ್ ಟ್ರೂ ಆಗ್ಲಿ. ಸೊ ನಿಮ್ಮ ನಾಗಿನಿ ಸೀರಿಯಲ್ ಕೂಡ ಹಾಗೆ ಹೋಗ್ತಾ ಇರ್ಲಿ, ಹಾವು ಹೋದಂಗೆ ಅಷ್ಟೇ ಸ್ಪೀಡಲ್ಲಿ ಹೋಗ್ತಾ ಇರ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೀ and ಪ್ರಮೋಷನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ. ಎಸ್, ಇಟ್ಸ್ ಮೈ ಪ್ಲೆಷರ್. ಥ್ಯಾಂಕ್ ಯು ವೆರಿ ಮಚ್. Thank you so much. You keep watching Mirror Image, and this is Solid Sandhya signing off.